8ನೇ ತಾರೀಕು ಪುತ್ತೂರು ತಾಲೂಕಿನ ಶಾಂತಪ್ಪಗೌಡರ ಮಗಳು ಬೆಳಗಿನ ಹೊತ್ತು ಸುಮಾರು 6:45ಕ್ಕೆ ಹತ್ತಿರ ಅವರು ತನ್ನ ಉದ್ಯೋಗ ನಿಮಿತ್ತ ಮಂಗಳೂರಿಗೆ ಹೋಗಬೇಕಿದ್ದಾರೆ. ನರಿಮೊಗರು ಜಂಕ್ಷನ್ನಲ್ಲಿ ಒಬ್ಬ ವ್ಯಕ್ತಿ ಚೂರಿ ಇಟ್ಕೊಂಡು ಅವರ ಹಿಂದಿನಿಂದ ಬರ್ತಾರೆ. ಅದರ ಜೊತೆಯಲ್ಲಿ ಅಲ್ಲೊಂದು ಗುಂಪು ಇರುತ್ತದೆ. ಇವರು ಭಯಭೀತರಾಗಿ ರಿಕ್ಷಾ ಹತ್ತಿ ತನ್ನ ಉದ್ಯೋಗ ನಿಮಿತ್ತ ಕರ್ತವ್ಯದ ನೆಲೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಬರಬೇಕಿದ್ರೆ ತನ್ನ ತಂದೆಗೆ ಫೋನ್ ಮಾಡ್ತಾರೆ. ಹೀಗೆ ಆಗಿದೆ, ಬೆಳಗಿನ ಹೊತ್ತು ಇಂಥ ಘಟನೆ ಆಗಿದೆ, ನನಗೆ ಬರಲಿಕ್ಕೆ ಭಯ ಆಗ್ತಾ ಇದೆ ಅಂತೇಳಿ. ಅದಕ್ಕೆ ತಂದೆ ಮತ್ತು ಅವರ ಸಂಬಂಧಿಕರು ಹೋಗಿ ಮಹಿಳಾ ಸ್ಟೇಷನಲ್ಲಿ ಒಂದು ದೂರನ್ನು ದಾಖಲೆ ಮಾಡ್ತಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ಅವರಿಗೆ ಪರಿಚಯ ಇತ್ತು. ಆ ಚೂರಿ ಹಿಡ್ಕೊಂಡಂತ ಆಯುಧ ಹಿಡ್ಕೊಂಡಂಥ ವ್ಯಕ್ತಿಯ ಬಗ್ಗೆ ಅವರಿಗೆ ಪರಿಚಯ ಇತ್ತು. ಇತರ ಬಗ್ಗೆ ಅವರಿಗೆ ಪರಿಚಯ ಇರಲಿಲ್ಲ, ಗುಂಪಿನ ಬಗ್ಗೆ ಪರಿಚಯ ಇರಲಿಲ್ಲ. ದೂರನ್ನು ದಾಖಲಿಸಿಕೊಳ್ಳಲಿಕ್ಕೆ ಮಹಿಳಾ ಸ್ಟೇಷನಲ್ಲಿ ಸುಮಾರು 5 ಗಂಟೆ ಒಬ್ಬಳು ಹೆಣ್ಮಗಳನ್ನು ಕಾಯಿಸುವಂಥ ಕೆಲಸವನ್ನು ಮಾಡ್ತಾರೆ. 5 ಗಂಟೆ ಕಾಯಿಸಿ ಅವರಿಂದ ದೂರನ್ನು ತಗೊಂಡು ನಾವು FIR ಅನ್ನು ಮಾಡ್ತೇವೆ ಅಂತೇಳಿ ಇವರನ್ನು ಕಳಿಸ್ತಾರೆ. ಆದರೆ ಮರುದಿವಸ ಪತ್ರಿಕೆಯನ್ನು ನೋಡಬೇಕಿದ್ರೆ ಆ ಹೆಣ್ಮಗಳು, ಅವರ ತಂದೆ, ಅವರ ಸಂಬಂಧಿಕರಿಗೆ ಮೇಲೆ ಕೂಡ ಇನ್ನೊಂದು ಪೊಲೀಸರು FIR ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ FIR ಅಲ್ಲಿ ಅದು ನಾನ್ ಬೇಲೇಬಲ್ ಆಗಿ ಅವರ ಮೇಲೆ ಕೇಸನ್ನು ಸೆಕ್ಷನನ್ನು ಹಾಕ್ತಾರೆ. ಇವರು ಯಾರ ಮೇಲೆ ದೂರನ್ನು ಕೊಟ್ಟಿದ್ದಾರೋ ಅವರ ಮೇಲೆ ಬೇಲೇಬಲ್ ಕೇಸನ್ನು ಹಾಕ್ತಾರೆ. ಇವತ್ತು ಒಬ್ಬರು ಹೆಣ್ಮಗಳು ಪೊಲೀಸ್ ಸ್ಟೇಷನಿಗೆ ಹೋಗಿ ದೂರು ಕೊಡಬೇಕಿದ್ರೆ ಅವರ ಮೇಲೆ ಕೇಸ್ ಹಾಕ್ತಾರೆ ಅಂತಾದರೆ, ಇವತ್ತು ಆ ಪೊಲೀಸ್ ಇಲಾಖೆಯ ಮೇಲೆ ಬಹುಶಃ ಪುತ್ತೂರಿನ ಈ ಹೆಣ್ಮಕ್ಳಿಗೆ ಯಾವ ರೀತಿಯ ನಂಬಿಕೆ ಬರಬೇಕು, ಮತ್ತು ಹೆಣ್ಮಕ್ಳು ಇನ್ನು ಮುಂದೆ ಪೊಲೀಸ್ ಸ್ಟೇಷನ್ಗೆ ಯಾವ ರೀತಿಯಾಗಿ ಹೋಗ್ಬೋದು ಎನ್ನುವಂಥ ನೆಲೆಯಿಂದ ಇವತ್ತು ಆ ಕುಟುಂಬಕ್ಕೆ ಭಾರತೀಯ ಜನತಾ ಪಾರ್ಟಿ ಬೆಂಬಲವನ್ನು ಕೊಟ್ಟು ಈ ಸರ್ಕಾರದಿಂದ ಆ ಹೆಣ್ಮಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. ಘನವೆತ್ತ ರಾಜ್ಯಪಾಲರು ಆ ಹೆಣ್ಮಗಳಿಗೆ ನ್ಯಾಯವನ್ನು ಕೊಡಬೇಕು, ಮತ್ತು ಅವರ ವಿರುದ್ಧ ಇರುವಂಥ ಕೇಸನ್ನು ವಾಪಸ್ ಪಡೆಯಬೇಕು ಅಂತೇಳಿ ಪುತ್ತೂರಿನ ಸಹಾಯಕ ಆಯುಕ್ತರ ಮುಖಾಂತರ ಆ ಹೆಣ್ಮಗಳ ತಂದೆ ಶಾಂತಪ್ಪಗೌಡರು ಒಂದು ದೂರನ್ನು ಕೊಡ್ತಾರೆ. ಆ ದೂರನ್ನು ಸಹಾಯಕ ಆಯುಕ್ತರು ರಾಜ್ಯಪಾಲರಿಗೆ ಕಳಿಸಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಇವತ್ತು ನಾವೆಲ್ಲ ಸೇರಿ ಆ ಕುಟುಂಬದ ಪರವಾಗಿ ಇವತ್ತು ದೂರು ಕೊಡುವಂಥ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಅವರಿಗೆ ನ್ಯಾಯ ಕೊಡುವಂಥ ನೆಲೆಯಿಂದ ನಾವೆಲ್ಲ ಇವತ್ತು ಸೇರಿದ್ದೇವೆ. ಮುಂದಿನ ದಿನಗಳಲ್ಲಿ ಆ ಹೆಣ್ಮಗಳು ಮಹಿಳಾ ಆಯೋಗಕ್ಕೂ ದೂರು ಕೊಟ್ಟು, ಅದೇ ರೀತಿ ಮಾನವ ಹಕ್ಕು ಆಯೋಗಕ್ಕೂ ದೂರು ಕೊಟ್ಟು ನ್ಯಾಯವನ್ನು ಪಡೆಯಲಿಕ್ಕೆ ಏನೇನು ಆ ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಆ ಕೆಲಸವನ್ನು ಮಾಡುವ